ಅಡ್ವೊಕೇಟ್ ಥಾಮಸ್ ಅವರನ್ನು ಸಂಪರ್ಕಿಸಿ ಗ್ರಾಹಕರ ವೇದಿಕೆಗೆ ದೂರು ಸಲ್ಲಿಸಿದೆ. ಅದರ ಪ್ರಕಾರ ನನಗೆ ಅನುಕೂಲಕರವಾಗಿ ವಿಧಿ ಬಂತು. ಗ್ರಾಹಕರ ಪರ ತೀರ್ಪು. ಸೌತ್ ಇಂಡಿಯನ್ ಬ್ಯಾಂಕ್ಗೆ ಪರಿಹಾರ ಪಾವತಿಸಲು ಆದೇಶ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ಟ್ ലൈഫ്. ಗ್ರಾಹಕರ ಖಾತೆಯಿಂದ ಕಡಿತಗೊಳಿಸಿದ ಹಣವನ್ನು ಮರುಪಾವತಿಸುವುದರ ಜೊತೆಗೆ ಉಂಟಾದ ಮಾನಸಿಕ ವೇದನೆ ಹಾಗೂ ಅನಾನುಕೂಲಕತೆಗೆ ಸೂಕ್ತ ಪರಿಹಾರವನ್ನು ನೀಡುವಂತೆ ಸೌತ್ ಇಂಡಿಯನ್ ಬ್ಯಾಂಕ್ನ ಸೀತಂಗೋಳಿ ಶಾಖೆಗೆ ಜಿಲ್ಲಾ ಗ್ರಾಹಕ ದೂರು ಪರಿಹಾರ ಆಯೋಗ ಆದೇಶ ನೀಡಿದೆ. ಈ ಆದೇಶವು ಸೌತ್ ಇಂಡಿಯನ್ ಬ್ಯಾಂಕ್ ಸೀತಂಗೋಳಿ ಶಾಖೆ ವಿರುದ್ಧ ಶ್ರೀ ರಾಜು ಸ್ಟೀಫನ್ ಡಿಸೋಜಾ ಅವರು ದಾಖಲಿಸಿದ್ದ ದೂರಿನ ವಿಚಾರಣೆಯ ಬಳಿಕ ಹೊರಬಿದ್ದಿದೆ. ದೂರಿನ ಪ್ರಕಾರ ಶ್ರೀ ರಾಜು ಸ್ಟೀಫನ್ ಡಿಸೋಜಾ ಅವರು 2022ರಲ್ಲಿ ಸೌತ್ ಇಂಡಿಯನ್ ಬ್ಯಾಂಕ್ನ ಸೀತಂಗೋಳಿ ಶಾಖೆಯಲ್ಲಿ ಚಾಲ್ತಿ ಖಾತೆಯನ್ನು ತೆರೆದು ನಿಗದಿತ ಕನಿಷ್ಠ ಆರಂಭಿಕ ಮೊತ್ತವನ್ನು ಠೇವಣಿ ಮಾಡಿದ್ದರು. ಬಳಿಕ ಬ್ಯಾಂಕ್ SMS ಸೇವಾ ಶುಲ್ಕದ ಹೆಸರಿನಲ್ಲಿ ಅವರ ಖಾತೆಯಿಂದ ₹295 ಕಡಿತಗೊಳಿಸಿತ್ತು. ಇದರ ಪರಿಣಾಮವಾಗಿ ಖಾತೆಯಲ್ಲಿದ್ದ ಮೊತ್ತವು ಕನಿಷ್ಠ ಬಾಕಿ ಮೊತ್ತಕ್ಕಿಂತ ಕಡಿಮೆಯಾದ ಕಾರಣ ಕನಿಷ್ಠ ಬಾಕಿ ಮೊತ್ತವನ್ನು ಕಾಯ್ದುಕೊಳ್ಳದಿದ್ದಕ್ಕಾಗಿ ಬ್ಯಾಂಕ್ ದಂಡ ವಿಧಿಸಲು ಆರಂಭಿಸಿತ್ತು. ಇದೇ ರೀತಿಯ ಕಡಿತ ಮುಂದಿನ ತಿಂಗಳಲ್ಲಿಯೂ ಮುಂದುವರಿದ ಪರಿಣಾಮ ತಮಗೆ ಆರ್ಥಿಕ ನಷ್ಟ, ಅನಾನುಕೂಲ ಹಾಗೂ ಮಾನಸಿಕ ಹಿಂಸೆ ಉಂಟಾಗಿದೆ ಎಂದು ಅವರು ದೂರಿನಲ್ಲಿ ಆರೋಪಿಸಿದ್ದರು. ನಿಕ್ಷೇಪಿಸಿದರು. ಆನಂತರ ಸುಮಾರು 2 ತಿಂಗಳು ಕಳೆದ ನಂತರ ಅವರ ಖಾತೆಯಲ್ಲಿರುವ ಹಣ ಕಡಿಮೆ ಆಯಿತು. ಅದು ಏನು ಅಂತ ವಿಚಾರಿಸಿದಾಗ ಅವರು ಮೆಸೇಜ್ ಚಾರ್ಜ್ ಅಂತ ₹2 ಮೊದಲು ಡಿಡಕ್ಟ್ ಮಾಡಿದರು. ಆನಂತರ ₹295 ಹಾಗೆ ₹590 ಅವರು ಕಡಿತಗೊಳಿಸಿದರು. ಇದು ಯಾಕೆ ಆಯಿತು ಅಂತ ಹೇಳುವಾಗ ಅವರು ಹೇಳಿದರು, ಅದು ಕಂಪ್ಯೂಟರೈಸ್ಡ್ ಆಗಿ ಹಾಗೆ ಕಡಿಮೆ ಆಗ್ತದೆ, ಆದ ಕಾರಣ ನೀವು ಇಷ್ಟು ಹಣ ಇಲ್ಲದ ಕಾರಣ ನಾವು ಪ್ರತಿ ತಿಂಗಳು ₹295 ಹಾಗೆ ಕಳಿಬೇಕಾಗಿ ಬಂತು. ಬ್ಯಾಂಕ್ ತನ್ನ ಪ್ರತಿವಾದದಲ್ಲಿ ಕನಿಷ್ಠ ಬಾಕಿ ಮೊತ್ತವನ್ನು ಕಾಯ್ದುಕೊಳ್ಳುವುದು ಗ್ರಾಹಕರ ಜವಾಬ್ದಾರಿಯಾಗಿದ್ದು, ಖಾತೆ ತೆರೆಯುವ ವೇಳೆ ಸಂಬಂಧಿಸಿದ ಎಲ್ಲಾ ನಿಯಮಗಳು, ಕನಿಷ್ಠ ಬಾಕಿ ಮೊತ್ತ ಹಾಗೂ ಅನ್ವಯವಾಗುವ ಸೇವಾ ಶುಲ್ಕಗಳ ಕುರಿತು ಗ್ರಾಹಕರಿಗೆ ಸಮರ್ಪಕ ಮಾಹಿತಿ ನೀಡಲಾಗಿತ್ತು ಎಂದು ತಿಳಿಸಿತು. ಅಲ್ಲದೆ ದೂರುದಾರರು ಇತರ ಹಲವು ಬ್ಯಾಂಕ್ಗಳಲ್ಲಿಯೂ ಖಾತೆ ಹೊಂದಿರುವ ಅನುಭವಿ ಬ್ಯಾಂಕಿಂಗ್ ಗ್ರಾಹಕರಾಗಿರುವುದರಿಂದ ಇಂತಹ ನಿಯಮಗಳ ಬಗ್ಗೆ ಅವರಿಗೆ ತಿಳಿದಿರಬೇಕೆಂದು ಬ್ಯಾಂಕ್ ವಾದಿಸಿತು. ದೂರುದಾರರ ಪರ ವಕೀಲರು, ಗ್ರಾಹಕರು ಬ್ಯಾಂಕಿನ ಮೇಲಿನ ವಿಶ್ವಾಸದಿಂದ ಖಾತೆ ತೆರೆಯುತ್ತಾರೆ. ಗ್ರಾಹಕರ ಖಾತೆಯಿಂದ ಯಾವುದೇ ಮೊತ್ತವನ್ನು ಕಡಿತಗೊಳಿಸುವ ಮುನ್ನ ಅಥವಾ ಕಡಿತಗೊಳಿಸಿದ ತಕ್ಷಣ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡುವುದು ಬ್ಯಾಂಕಿನ ಕರ್ತವ್ಯವಾಗಿದೆ ಎಂದು ವಾದಿಸಿದರು. ಖಾತೆ ತೆರೆಯುವ ವೇಳೆ ಸಾಮಾನ್ಯ ದಾಖಲೆಗಳಿಗೆ ಸಹಿ ಪಡೆದಿರುವುದರಿಂದ ಮಾತ್ರ ಬ್ಯಾಂಕ್ ತನ್ನ ಜವಾಬ್ದಾರಿಯಿಂದ ಮುಕ್ತವಾಗುವುದಿಲ್ಲ. ಗ್ರಾಹಕರೊಂದಿಗೆ ಪಾರದರ್ಶಕತೆ ಮತ್ತು ನ್ಯಾಯಸಮ್ಮತವಾಗಿ ವರ್ತಿಸುವ ಹೊಣೆಗಾರಿಕೆ ಬ್ಯಾಂಕಿನ ಮೇಲಿದೆ ಎಂದು ಅವರು ಪ್ರತಿಪಾದಿಸಿದರು. ಹೀಗಿತ್ತು, ಅವರು ಯಾವ ಅಗ್ರಿಮೆಂಟಿಗೆ ಸಹಿ ತೆಗೆಯುವುದಾದರೂ ಅದಕ್ಕೆ ಕಾನೂನಿನ ವ್ಯಾಪ್ತಿಯಲ್ಲಿ ಅದು ನಿಲ್ಲುವುದಿಲ್ಲ. ಯಾಕೆಂದರೆ ಅದು ಶಾಸನ ಅಲ್ಲ. ವಿಧಾನಸಭೆಯಲ್ಲೋ ಅದೇ ಪ್ರಕಾರ ಯಾವುದೋ ಪಾರ್ಲಿಮೆಂಟ್ನಲ್ಲೋ ಅದು ಅಂಗೀಕರಿಸಿದ ಒಂದು ಪ್ರಕ್ರಿಯೆ ಅಲ್ಲ ಅಂತ ಹೇಳಿ ಅವರಿಗಾದಂಥ ಮಾನಸಿಕ ತೊಂದರೆ, ಅದೇ ಪ್ರಕಾರ ಆರ್ಥಿಕ ನಷ್ಟ ಮತ್ತು ಅವರಿಗೆ ಆದಂಥ ತೊಂದರೆಗಳು ಇದೆಲ್ಲ ನಿವಾರಿಸಿ ಅವರಿಗೆ ಪರಿಹಾರ ನೀಡಬೇಕು ಅಂತ ನಾನು ವಾದಿಸಿದೆ. ಉಭಯ ಪಕ್ಷಗಳ ವಾದದಲ್ಲಿ ಆಲಿಸಿದ ಜಿಲ್ಲಾ ಗ್ರಾಹಕ ದೂರು ಪರಿಹಾರ ಆಯೋಗವು ದೂರುದಾರರ ಪರವಾಗಿ ತೀರ್ಪು ನೀಡಿತು. ಬ್ಯಾಂಕ್ ಕಡಿತಗೊಳಿಸಿದ ಮೊತ್ತವನ್ನು ಮರುಪಾವತಿಸುವುದರ ಜೊತೆಗೆ ಮಾನಸಿಕ ವೇದನೆ ಹಾಗೂ ಅನಾನುಕೂಲಕತೆಗೆ ಪರಿಹಾರಧನ ಮತ್ತು ಪ್ರಕರಣದ ವೆಚ್ಚವನ್ನು ಸಹ ದೂರುದಾರರಿಗೆ ಪಾವತಿಸುವಂತೆ ಆಯೋಗ ಆದೇಶಿಸಿದೆ. ಈ ಪ್ರಕರಣದಲ್ಲಿ ದೂರುದಾರರಾದ ಶ್ರೀ ರಾಜು ಸ್ಟೀಫನ್ ಡಿಸೋಜಾ ಅವರ ಪರವಾಗಿ ಕಾಸರಗೋಡಿನ ಖ್ಯಾತ ಹಿರಿಯ ನ್ಯಾಯವಾದಿ ಅಡ್ವೊಕೇಟ್ ಥಾಮಸ್ ಡಿಸೋಜಾ MS ವಾದ ಮಂಡಿಸಿದ್ದರು. ಹಾಗೆ ನಾನು ಅಡ್ವೊಕೇಟ್ ಥಾಮಸ್ ಅವರನ್ನು ಸಂಪರ್ಕಿಸಿ ಗ್ರಾಹಕರ ವೇದಿಕೆಗೆ ದೂರು ಸಲ್ಲಿಸಿದೆ. ಅದರ ಪ್ರಕಾರ ನನಗೆ ಅನುಕೂಲಕರವಾಗಿ ವಿಧಿ ಬಂತು. ನನಗೆ ಅನುಕೂಲಕರವಾದವಾಗಿ ಬಂದಂಥ ವಿಧಿಯಲ್ಲಿ ₹10,000 ನಷ್ಟ ಪರಿಹಾರ, ₹5,000 ಕೋರ್ಟ್ ವೆಚ್ಚ
ಮತ್ತು ನನ್ನ ಅಕೌಂಟಿಂದ ಡಿಡಕ್ಟ್ ಆದ ಅಮೌಂಟ್ 590 ಅದನ್ನು 30 ದಿನದೊಳಗೆ ನನಗೆ ಕೊಡಬೇಕಂತ ತೀರ್ಪು ಬಂತು. ಬ್ಯಾಂಕ್ನವರು ಈ ಥರ ಜನರ ದುಡ್ಡನ್ನು ದೋಚಬಾರ್ದು. ಎಷ್ಟೋ ಜನರಿಗೆ ಈಗ ಆಗ್ತಾ ಇದೆ, ಹಾಗೆ ಆಗಲಿಕ್ಕೆ ಬಿಡಬಾರ್ದು.